ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ನಿಲಿಟ್ಟು ಬಡವರನ ಕಲ್ಪನಾ ಬಿರ್ಸೆರ ಜೋಕ್ಲಿಗೆ ಪಣವ ಸಹಾಯ ಕೊರಪನ ಕಾರ್ಯಕ್ರಮ ಕುದ್ರೋಳಿ ಕ್ಷೇತ್ರದ ವಿಶ್ವನಾಥ ಕಲ್ಯಾಣ ಮಂಟಪಡು ನಡೆಸದಿತ್ತು. ಮುಲ್ಕಿ ಯಲ್ಲಪ್ಪ ಸುವರ್ಣ ಬೊಕ್ಕ ಲೀಲಾವತಿ ಯಲ್ಲಪ್ಪ ಸುವರ್ಣರ ನಿಂಪುಗಾದ ಅಕ್ಲಿನ ಜೋಕುಡು 5 ಲಕ್ಷ ರೂಪಾಯಿ ಒದಗಾದಿತ್ತು. ಒಟ್ಟು 8 ಲಕ್ಷ ರೂಪಾಯಿನ ವಿದ್ಯಾರ್ಥಿಗಳಿಗೆ ಪಟ್ಟೀರು. ಸುರತ್ಕಲ್ದ ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ನಿಲಿಟ್ಟು ಬಡವರನ ಕಲ್ಪನಾ ಬಿರ್ಸೆರ ಜೋಕ್ಲಿಗೆ ಪಣವ ಸಹಾಯ ಕೊರಪನ ಕಾರ್ಯಕ್ರಮನು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಶ್ರೀ ವಿಶ್ವನಾಥ ಕಲ್ಯಾಣ ಮಂಟಪಡು ಅಟ್ಟಣೆ ಮಲ್ತಿತ್ತೇರು. ಗುರುಕಾರ್ಮೆ ವಯಸ್ಸಿನ ಟ್ರಸ್ಟ್ ಗುರುಕಾರ್ಯರು ಚಂದ್ರಶೇಖರ ನಾನಿಲ್ ಎದುಕೊಂಡಿರು. ಜಯನಂದ ಸುರೂತ ಪಾತೆರ ಬಂಡೇರು. ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಎಚ್.ಎಸ್. ಸಾಯಿರಾಮ್ ಕಾರ್ಯಕ್ರಮನು ಉದೀಪನ ಮಲ್ತೇರು. ಟ್ರಸ್ಟ್ ವರ್ಷಲ 5 ಲಕ್ಷ ರೂಪಾಯಿನ ಜೋಕ್ಲೆ ಕಲ್ಪೆರಗಾದ ಪಟ್ಟೊಂದು ವೈದ್ಯರು. ಮುಲ್ಕಿ ಯಲ್ಲಪ್ಪ ಸುವರ್ಣ ಬೊಕ್ಕ ಲೀಲಾವತಿ ಯಲ್ಲಪ್ಪ ಸುವರ್ಣ ಮುಗ್ಲಿನ ನಿಂಪುಗಾದು ಅಕ್ಲಿನ ಕುಟುಂಬ 5 ಲಕ್ಷ ರೂಪಾಯಿ ಒದಗಾದಿತ್ತು. ಟ್ರಸ್ಟ್ ನಿಲಿಟ್ಟು ಒಟ್ಟು 8 ಲಕ್ಷ ರೂಪಾಯಿನ ಕಲ್ಪುನ ಬಿರ್ಸೆರ ಜೋಕ್ಲೆಗೆ ಬಿನ್ನೆರ್ನ ಸೇರಿಗೆಡು ಪಟ್ಟಿಯರು. ಕೆ.ಎಸ್. ಪೂಜಾರಿ ಒದಗಾವನ ಶ್ರೀಮತಿ ವಿಶಾಲ ಸುಂದರ್ ನೆಂಪುದ ಎಕ್ಸಲೆನ್ಸ್ ಅವಾರ್ಡ್ನು ಅಳಕಿದ ತೀಕ್ಷ ಕೋಟ್ಯಾಂಡ್ರೆ ಕೊರ್ದು ಮರ್ಯಾದೆ ಮಲ್ತೇರು. ವೈದ್ಯಕೀಯ ವಿದ್ಯಾರ್ಥಿ ಶಶಾಂಕರಿಗೆ ಡಾಕ್ಟರ್ ಸಪ್ನ ಸುಂದರ್ ಎಕ್ಸಲೆನ್ಸ್ ಅವಾರ್ಡ್ ಕೊರಿಯರು. ಎಂಬಿಬಿಎಸ್ ಕಲ್ಪನಾ ರಕ್ಷಸಾಲಿಯನ್ರಿಗೆ ರಮೇಶ್ ಎನ್ ಕರ್ಕೇರ ಎಕ್ಸಲೆನ್ಸ್ ಅವಾರ್ಡ್ ಕೊರ್ದು ಮೆಚ್ಚುಗೆ ತಿರುಪಾಯರು. ಬೊಂಬೈದ ಉದ್ಯಮಿ ಎನ್.ಟಿ. ಪೂಜಾರಿ ಬೊಕ್ಕ ಕುಡ್ಲದ ಎಸ್ಆರ್ಆರ್ ಉದ್ಯಮದ ಶೈಲೇಂದ್ರ ವೈ ಸುವರ್ಣರು ಪಾತಿರ್ದು ಟ್ರಸ್ಟ್ದ ಕಾರ್ಯಗೂ ಮೆಚ್ಚುಗೆ ತಿರುಪಾಯರು. ಹರೀಶ್ ಅಮೀರ್ ಹೇಳಿದಾಗೆ ನಮಗೆ ಒಂದು ಥಾಟ್ ಇರಬೇಕು, ನಮಗೆ ಒಂದು ದಾರಿ ಇರಬೇಕು, ನಮ್ಮ ಒಂದು ಗುರಿ ಇರಬೇಕು. ಯಾವುದೇ ಕೆಲಸ ಇರಲಿ, ನಾವು ಮಾಡುವ ಒಂದು ಗುರಿ, ಬೆಳಿಗ್ಗೆ ನಾವು ಎದ್ದು ಒಂದು ಒಳ್ಳೆಯ ಒಳ್ಳೆಯ ಯೋಚನೆ, ಒಳ್ಳೆಯ ಒಂದು ಇದನ್ನು ಥಿಂಕನ್ನು ನಾವು ಮಾಡಿದರೆ ಇವತ್ತು ಒಳ್ಳೆಯದಾಗಬೇಕು, ಆ ಒಳ್ಳೆಯ ದಾರಿಯಲ್ಲೇ ಹೋಗಬೇಕು ಅಂತೇಳಿ ಥಿಂಕ್ ಮಾಡಿದರೆ ಖಂಡಿತ ಆ ದಿವಸ ಒಳ್ಳೆ ಹೋಗ್ತದೆ. ನೀವು ಬೇರೆಯವರ ಕೆಟ್ಟದ್ದನ್ನು ನೀವು ಯಾವತ್ತೂ ಪರಿಗಣಿಸದೆ ನಮ್ಮನ್ನು ನಾವು ಹೇಗೆ ತಿದ್ದುಪಡಿಸಬೇಕು ಅಂತ ಹೇಳಿ ಯೋಚನೆ ಮಾಡಿದರೆ ಖಂಡಿತವಾಗಿ ನಿಮ್ಮಲ್ಲಿ ಸಕ್ಸಸ್ ಆಗಲಿಕ್ಕೆ ಕಾರಣ ಇದ್ದೇ ಇರ್ತದೆ. ಒಂಜಿ ಶುಭ ಕೆಲಸ ಎಂಕಲೆಗೆ ಎಂಕಲೆ ಕೈಗೂಡ್ನು ಬಂಪಿನ ಬಾರಿ ಮಲ್ಲ ಒಂಜಿ ಸಂತೋಷ ಎಂಕಲೆಗೆ ಮನಸ್ಸುಡುಂಡು. ದಯಪಂಡ ಎನ್ನ ಅಮ್ಮೆರು ಫ್ರೀ ನೈಟ್ ಹೈಸ್ಕೂಲ್ ಮುಂಬೈಡ್ ಮದ್ಮೇರ್ದು ದುಂಬೆ 7 ವರ್ಷ ಆನರರಿ ಟೀಚರ್ ಆದಿತ್ತೇನು ಪಂಡ ಸಂಬಳ ಇಜ್ಜಂದ ಕಲ್ಪವು. ಎನ್ನ ಅಪ್ಪೆನೆಲ್ಲ ಟೀಚರ್ಸ್ ಟ್ರೈನಿಂಗ್ ಆತಂದು ಎನ್ನ ಅಪ್ಪೆಲ್ಲ ಎಜುಕೇಷನ್ಗೆ ಮಸ್ತ್ ಸಪೋರ್ಟ್ ಮಲ್ತಿದ್ದೇರು. ಅಂಡ ಬಡ ಫ್ಯಾಮಿಲಿ ಎಂಕಲ್ನ ಬಡವೇರು ಎಂಕುಲ್ ಕಾರ್ಗೆ ಚಪ್ಪಲ್ ಇಜ್ಜಂದೆ ಶಾಲೆಗೆ ಪೋತಿನಕಲು ಚಿಮ್ಮಿನದ ದೀಪೋಡು ಕಲ್ತದಿನಕಲು ನಿಕುಲು ಏಪಲ ಎನ್ಯೋಚಿ ಬಡತನ ಶಾಶ್ವತ ಬಂದು ಬಡತನ ಶಾಶ್ವತ ನಮ್ಮ ಮಲ್ತೊನ್ನು ನಮ್ಮ ಸಾಧನೆ ಮಲ್ತಂಡ ನಮ್ಮ ಬಡತನೋಡಲು ಎದುರು ಬರೋಲಿ. ನಾಸಿಕದ ಉದ್ಯಮಿ ಗಂಗಾಧರ ಅಮೀನ್, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ದ ಮಾಜಿ ಒತ್ತು ಗುರುಕಾರ್ಯರು ತೋನ್ಸೆ ನಾರಾಯಣ ಪೂಜಾರಿ, ಬೊಂಬೈದ ಬಿರುವೇರ್ನ ಅಸೋಸಿಯೇಷನ್ ಒತ್ತು ಗುರುಕಾರ್ಯರು ಹರೀಶ್ ಜಿ ಅಮೀನ್, ಕುಡ್ಲದ ಎಸ್ಆರ್ಆರ್ ಉದ್ಯಮದ ಯಜಮಾನಿಯರು ಶೈಲೇಂದ್ರ ವೈ ಸುವರ್ಣ, ಕುವೈಟ್ದ ರೋಹಿತ್ ಸನಿಲ್, ಕುಡ್ಲದ ಹೋಟೆಲ್ ವುಡ್ಸೈಡ್ ಜನರಲ್ ಮ್ಯಾನೇಜರ್ ಭಾಸ್ಕರ ಸಾಲಿಯನ್ ಪಾಲ್ದೆ ತೊಂಡಿರು.